ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಶಿಕ್ಷಣ ಅಂತ ಹೇಳುವಂಥದ್ದು ಎಲ್ಲರ ಹಕ್ಕಾಗಿರ್ತದೆ. ಆದರೆ ಉನ್ನತ ಶಿಕ್ಷಣದ ವಿಷಯಕ್ಕೆ ಬಂದಾಗ ಎಲ್ಲರೂ ಹಿಂಜರಿತಾರೆ. ಇದಕ್ಕೆ ಸಾವಿರ ಕಾರಣಗಳಿರ್ಬೋದು, ಆದರೆ ಉತ್ತರ ಹುಡುಕುವಂತಹ ಪ್ರಯತ್ನ ನಾವು ಯಾವತ್ತೂ ಮಾಡಿಲ್ಲ. ಅದಕ್ಕಾಗಿ ಶಿಕ್ಷಣದಲ್ಲೂ, ಅದರಲ್ಲೂ ಉನ್ನತ ಶಿಕ್ಷಣದಲ್ಲೂ ಹಿಂಜರಿಯುವವರ ಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿಯೇ ಇರ್ತಾ ಇದೆ. ಈ ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ಕಾರಣಗಳಿಗೂ ಪರಿಹಾರ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆ ಒಂದು ಇನ್ಸ್ಟಿಟ್ಯೂಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ. ಈ ಇನ್ಸ್ಟಿಟ್ಯೂಟ್ ಶುರು ಆಗಿರುವಂಥದ್ದು CS ಒಂದು ಉನ್ನತ ಶಿಕ್ಷಣದ ಎಲ್ಲರ ಬಗ್ಗೆ ಮಾಹಿತಿ ಕೊಡುವಂತಹ ಕಾರಣಕ್ಕಾಗಿ, ಅದರಲ್ಲೂ CS ಮಾಡಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಒಂದು ಬೆಂಬಲ ಕೊಡುವಂತಹ ಉದ್ದೇಶಕ್ಕಾಗಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಿಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಥೋಮಸ್ ಇವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ವಿಷಯಕ್ಕೆ ಬಂದಾಗ ಶಿಕ್ಷಣ ಅಂತ ಹೇಳುವಂಥದ್ದು ಮುಖ್ಯ ಸ್ಥಾನದಲ್ಲಿ ನಿಲ್ತದೆ. ಶಿಕ್ಷಣ ಇಲ್ಲದವರಿಗೆ ಇವತ್ತು ಬೆಲೆ ಬಹುಶಃ ಶೂನ್ಯ ಅಂತ ಹೇಳ್ಬೋದು. ಅದರಲ್ಲೂ ಉನ್ನತ ಶಿಕ್ಷಣಕ್ಕೆ ಹೋಗುವವರ ಸಂಖ್ಯೆ ಬಹುಶಃ ಕಮ್ಮಿ ಆಗ್ತಾ ಇದೆ. ಅದು ಸ್ವಲ್ಪ ಡೆವಲಪ್ಮೆಂಟ್ ಇದೆ, ಅದನ್ನು ಕೂಡ ನಾವು ಒಪ್ಕೊಳ್ಳೇಬೇಕು. ಆದರೆ CS ಅಂತ ವಿಷಯಕ್ಕೆ ಬಂದಾಗ ಬಹುಶಃ ಇದು ಎಲ್ಲರಿಗೆ ಹತ್ತಿರ ಆಗಿರುವಂಥದ್ದು ಬಹಳ ಕಮ್ಮಿ ಅಂತ ಅನಿಸ್ತದೆ. ಯಾಕಂತ ಹೇಳಿದರೆ CS ಅಂತ ಹೇಳಿದರೆ ನೀವು ಹೇಳಿದಾಗೆ ಕಂಪ್ಯೂಟರ್ ಸೈನ್ಸ್ ಅನ್ನುವಂತಹ ಭಾವನೆ. CS ಅಂತ ಹೇಳಿದರೆ ಏನು ಸರ್? CS ಅಂತ ಎಲ್ಲರಿಗೂ ನಮಸ್ಕಾರ. CS ಅಂತ ಹೇಳಿದರೆ ಕಂಪನಿ ಸೆಕ್ರೆಟರಿ ಕೋರ್ಸು, ಒಂದು ಪ್ರೊಫೆಷನಲ್ ಕೋರ್ಸು. ಬೇಸಿಕಲಿ ನಮ್ಮೆಲ್ಲರಿಗೂ ಗೊತ್ತಿರೋದು CA ಚಾರ್ಟರ್ಡ್ ಅಕೌಂಟೆಂಟ್ ಮಾತ್ರ ಗೊತ್ತಿರೋದು. ಬಟ್ CS ಸಹ ಒಂದು ಪ್ರೊಫೆಷನಲ್ ಕೋರ್ಸ್ ಇದೆ. ಅದು CA ನಾವು ಕಂಪೇರ್ ಮಾಡಿದರೆ ತುಂಬಾ ಈಸಿ ಇದೆ. ಬಟ್ ಯಾರಿಗೂ ಅದರ ಬಗ್ಗೆ ಗೊತ್ತಿಲ್ಲ. ಎಲ್ಲರೀಗ ನಾವೊಂದು CS ಅಂತ ಹೇಳಿದರೆ ಎಲ್ಲರಿಗೆ ಅದೊಂದು ಕಂಪನಿ ಸೆಕ್ರೆಟರಿ ಕೋರ್ಸ್ ಅಂತ ಹೇಳಿದರೆ ಎಲ್ಲರಿಗೆ ಗೊತ್ತಾಗ್ತಿಲ್ಲ. ಎಲ್ಲರೂ ಅದೊಂದು ಇದು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ CS ಅಂತ ಹೇಳಿದರೆ ಒಂದು ಕಂಪನಿಯಲ್ಲಿ ಕೀ ಪರ್ಸನಲ್ಸನ್ನು ಸೆಲೆಕ್ಟ್ ಮಾಡೋದರಲ್ಲಿ ಕಂಪನಿ ಸೆಕ್ರೆಟರಿ ಒಂದು ದೊಡ್ಡ ಪಾತ್ರ ವಹಿಸ್ತಾರೆ. ಅದರಲ್ಲಿ ಈಗ ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಂದು ಕಂಪನಿ ಲಿಸ್ಟ್ ಮಾಡಬೇಕಂತ ಹೇಳಿದರೆ ಆ ಕಂಪನಿಗೆ ಒಂದು ಕಂಪನಿ ಸೆಕ್ರೆಟರಿ ಬೇಕೇ ಬೇಕು. ಅದರಲ್ಲಿ ಶೇರ್ ಹೋಲ್ಡರ್ಸು ಮತ್ತು ಕಂಪನಿಯ ಮ್ಯಾನೇಜಿಂಗ್ ಬೋಡಿ ಥರ ಮಿಡಲ್ ಮ್ಯಾನ್ ಥರ ಆ್ಯಕ್ಟ್ ಮಾಡೋರು ನಮ್ಮ ಕಂಪನಿ ಸೆಕ್ರೆಟರೀಸು. ಸೊ ಅವರು ನಮ್ಮ ಶೇರ್ ಹೋಲ್ಡರ್ಸಲ್ಲಿ ಕಮ್ಯುನಿಕೇಟ್ ಮಾಡಿಕೊಂಡು, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಹತ್ರ ಕಮ್ಯುನಿಕೇಟ್ ಮಾಡಿಕೊಂಡು ಅದರಲ್ಲಿ ಮಿಡಲ್ ಮ್ಯಾನ್ ಥರ ಅವ್ರು ಆ್ಯಕ್ಟ್ ಮಾಡ್ತಾರೆ. ಅದರಲ್ಲೂ ಕಂಪನಿ ಎಲ್ಲ ಲೀಗಲ್ ಆಗಿರೋ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರೋದು ಕಂಪನಿ ಸೆಕ್ರೆಟರಿಯಲ್ಲಿ. ಸೊ ಒಂದು ಡೆವಲಪ್ಡ್ ಆಗಿರುವ ಒಂದು ದೊಡ್ಡ ಕಂಪನಿಯಲ್ಲಿ ಅಂತ ಹೇಳಿದ್ರೆ CSEET ಕಂಪನಿ ಸೆಕ್ರೆಟರಿ ಪಾಸ್ ಆಗಿರೋ ಬೇಕೇ ಬೇಕು. ಸೊ ಅಷ್ಟೂ ಇಂಪಾರ್ಟೆನ್ಸ್ ಇದೆ. ಬಟ್ ಎಲ್ಲರಿಗೂ ನಮಗೆ ಜನರಿಗೆ ಅದರ ಬಗ್ಗೆ ಗೊತ್ತಿಲ್ಲ, ಮಕ್ಕಳಿಗೂ ಅವೇರ್ನೆಸ್ ಇಲ್ಲ. ಮತ್ತಂತ ಹೇಳಿದರೆ ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಅಂತ ಹೇಳಿದರೆ CS ಕಲೀಲಿಕ್ಕೆ ಒಂದು ಹೆದರಿಕೆ ಅಂತ ಹೇಳಿದರೆ, ಎಲ್ಲಾದರೂ ಪ್ರೊಫೆಷನಲ್ ಕೋರ್ಸಸ್ಸಿಗೆ ಹೋಗ್ಲಿಕ್ಕೆ ಹೆದರಿಕೆ ಅಂತ ಹೇಳಿದರೆ ಅದರಲ್ಲಿ ತುಂಬ ಟಫ್ ಇದೆ, ನಮಗೆ ಕಲೀಲಿಕ್ಕೆ ಆಗಲ್ಲ, ಅದು ನಾವು ಪಾಸ್ ಆಗಲ್ಲ. ತುಂಬ ಜನ ಟ್ರೈ ಮಾಡ್ತಿದ್ದಾರೆ, ಎಲ್ಲರೂ ಪಾಸ್ ಆಗ್ತಾಯಿಲ್ಲ. ಬಟ್ ನನ್ನ ಪ್ರಕಾರ ಅಂತ ಹೇಳಿದರೆ ನಾವು ಲ್ಯಾಕ್ ಆಫ್ ಇನ್ಫಾರ್ಮೇಷನಿಂದ ನಾವು ಆ ಥರ ಹೇಳ್ತಾ ಇದ್ದೇವೆ. CA ಕಂಪೇರ್ ಮಾಡಿದರೆ CA ಸ್ವಲ್ಪ ಟಫ್ ಇದೆ, ಅದರ ಕೋರ್ಸು ತುಂಬ ಪ್ರಾಕ್ಟಿಕಲ್ ಇದೆ. ಬಟ್ CS ಅಂತ ಹೇಳಿದರೆ ತುಂಬಾ ಥಿಯರಿ ಜಾಸ್ತಿ ಇದೆ. ಸೊ ನಾವು ಕಲಿಯೋರಿದ್ದರೆ ನಾವೊಂದು ಡೈಲಿ 1 hour ಇದಕ್ಕೆ ಸ್ಪೆಂಡ್ ಮಾಡಲಿಕ್ಕೆ ನಮಗೆ ಟೈಮ್ ಇದೆ, ನಾವು ಅದಕ್ಕೆ ನಿರ್ಧಾರ ಮಾಡಿದರೆ ಅವರಿಗೆ ಗ್ಯಾರಂಟಿ CS ಪಾಸ್ ಆಗ್ಬೋದು. ಅದಕ್ಕೆ ನಾವು ಗ್ಯಾರಂಟಿ, ಅದಕ್ಕೆ ನಾವು ಕ್ಲಾಸಸ್ ಕೊಡ್ತೇವೆ. ಸೊ ನೀವು ರೆಡಿ ಇದ್ರಿ, ನಿಮಗೆ CS ಬೇಕಂತ ಹೇಳಿದರೆ ಮನಿ ಡಸಂಟ್ ಮ್ಯಾಟರ್, ಮತ್ತು ನಿಮ್ಮ ಎಂತ ಹೇಳಿದ್ರೆ ನಿಮ್ಮ ಹೆದರಿಕೆ ಡಸಂಟ್ ಮ್ಯಾಟರ್. ನೀವು ರೆಡಿ ಇದ್ದರೆ, ನಿಮ್ಗೆ ಕಲಿಬೇಕು, ನಿಮಗೆ ಒಂದು ಪ್ರೊಫೆಷನಲ್ ಕೋರ್ಸ್ ಪರ್ಸ್ಯೂ ಮಾಡಬೇಕಂತ ಹೇಳಿದರೆ ನಿಮಗೆ ನಮಗೆ ಜಾಯ್ನ್ ಆದರೆ ನಾವು ಅದು ಪಾಸ್ ಮಾಡಿ ಕೊಡ್ತೇವೆ, ಅದು ನಮ್ಮ ಗ್ಯಾರಂಟಿ. ಓಕೆ ಸರ್. ಸೊ CA ಮತ್ತು CS ಇದೆರಡು ಅವಳಿ ಜವಳಿಗಳು ಅಂತ ಹೇಳ್ಬೋದು. CA ಯಾವ ರೀತಿ ಒಂದು ಬೇರೆ ರೀತಿಯ ಒಂದು ಸ್ಕಿಲ್ಸ್ ಹೇಳ್ಬೋದು, CS ಕೂಡ. ಬಟ್ ಕಂಪೇರ್ ಮಾಡಿದರೆ CAಗೆ ಹೋಗುವಂತಹ ಜನಗಳೇ ಜಾಸ್ತಿ, ಅಥವಾ ಕಾಮರ್ಸ್ ಫೀಲ್ಡಲ್ಲಿ ಇರುವವರಷ್ಟೇ. ಮೊದಲು ಏನು ಮಾಡ್ತೀವಿ, BCom ವಿತ್ CA ಅಂತ ಒಂದು ಥಾಟ್ ಬರುತ್ತೆ. ಯಾಕೆ ಸರ್ ನಮಗೆ CS ಅಷ್ಟು ರೀಚ್ ಆಗಿಲ್ಲ? ಯಾಕಂತ ಹೇಳಿದರೆ ಅಷ್ಟೇ ವ್ಯಾಲ್ಯೂ ಇರುವಂಥದ್ದು, ಅಷ್ಟೇ ಜಾಬ್ ಅಪರ್ಚುನಿಟೀಸ್ ಕೂಡ ಇರುವಂಥದ್ದು, ಆ್ಯಂಡ್ ಅಷ್ಟೇ ಅರ್ನಿಂಗ್ ಮಾಡಬಹುದಾದಂಥ ಕೋರ್ಸ್ ಕೂಡ. ಬಟ್ CA ನಮಗೆ ಬಹಳ ಹತ್ರ ಆಗಿದೆ, CS ನಮ್ಮಿಂದ ಬಹಳ ದೂರ ಇದೆ. ಯಾಕೆ ಸರ್ ಇದು? ಅದು ಎಂತ ಹೇಳಿದ್ರೆ, ನಾವು ಮುಂಚಿಂದಲೇ ನಮಗೆ ಎಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟಲ್ಲಿ ಸಹ ಎಲ್ಲರಿಗೂ CA ಅಂತೇಳಿ ಒಂದು ಐಡಿಯಾ ಇತ್ತು. ಮುಂಚೆ ಅಂತ ಹೇಳಿದ್ರೆ ಇಷ್ಟು ಕಂಪನಿಗೆ ರೆಗ್ಯುಲೇಷನ್ಸು ರಿಕ್ವೈರ್ಮೆಂಟ್ಸ್ ಕಮ್ಮಿ ಇತ್ತು. ಮೊದಲೆಲ್ಲ ನಾವು ಕಂಪನಿ ಎಲ್ಲ ಸ್ಟಾರ್ಟ್ ಮಾಡಿ ನಮಗೆ ಒಂದು ಕಂಪನಿ ಸೆಕ್ರೆಟರಿ ಬೇಕು, ಇಲ್ಲಾಂದರೆ ಅದರದ್ದು ವ್ಯಾಲ್ಯೂಯೇಷನ್ ಶೇರ್ ಹೋಲ್ಡರ್ಸ್ ಮತ್ತು ಮ್ಯಾನೇಜಿಂಗ್ ಬಾಡಿಯಲ್ಲಿ ಮಿಡಲ್ ಮ್ಯಾನ್ ಥರ ಒಬ್ಬರು ಕಂಪನಿ ಸೆಕ್ರೆಟರಿ ಬೇಕು, ಮತ್ತು ಲೀಗಲ್ ಅಡ್ವೈಸರಿ ಎಲ್ಲ ನಮಗೆ ಅಡ್ವೈಸಸ್ ಎಲ್ಲ ಕೊಡಲಿಕ್ಕೆ ಒಬ್ಬರು ಬೇಕಂತೇಳಿ ಅಷ್ಟು ರಿಕ್ವೈರ್ಮೆಂಟ್ ಎಲ್ಲ ಇರಲಿಲ್ಲ.
ರಿಕ್ವೈರ್ಡ್ ಇದ್ರೂ ಸಹ ಅದನ್ನು ಯಾವುದಾದ್ರು ಒಂದು ಲೀಗಲ್ ಅಡ್ವೈಸರ್ ನಾವು ಅದನ್ನು ಮಾಡ್ತಾ ಇದ್ರು. ಬಟ್ ಈಗ ನಾವು ಡೆವಲಪ್ಮೆಂಟ್ ಆಗ್ತಾ ಇದೆ ನಮ್ಮ ಕಂಪನಿಯಲ್ಲಿ, ನಮ್ಮ ಇದು ಇಂಡಸ್ಟ್ರೀಸಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಈ ಡೆವಲಪ್ಮೆಂಟ್ ಪ್ರಕಾರ ಡೆವಲಪ್ಡ್ ಆಗೋದ್ರಿಂದ ಈ ನಮ್ಮ ಕಂಪನಿ ಸೆಕ್ರೆಟರಿ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಈಗ ಕಂಪನೀಸ್ ಒಂದು ದಿನದಿಂದ 2 ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ. ಮೊದಲೆಲ್ಲ ಹೇಳಿದ್ರೆ ಕಂಪನೀಸ್ ಎಲ್ಲ ಕಮ್ಮಿ ಇತ್ತು. ಬಟ್ CA ಅಂತ ಹೇಳಿದ್ರೆ ಅವರೊಂದು ಫರ್ಮ್ ಸ್ಟಾರ್ಟ್ ಮಾಡಿಕೊಂಡು ಅವರು ಇದು ಅಕೌಂಟ್ಸ್ ನೋಡೋದು, ಇಲ್ಲಾಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು, ಆ ಥರ ಅಪರ್ಚುನಿಟೀಸ್ ಜಾಸ್ತಿ ಇತ್ತು. ಅದಕ್ಕೆ ಮೊದಲಿಂದಲೇ ಜನ CAಗೆ ಹೋಗ್ತಾ ಇತ್ತು. ಬಟ್ CS ಅನ್ನಷ್ಟು ಇಂಪಾರ್ಟೆಂಟ್ ಆಗಿ ತೆಗಿತಾ ಇರಲಿಲ್ಲ. ಬಟ್ ಈಗ ಕಂಪನೀಸ್ ತುಂಬ ಜಾಸ್ತಿ ಆಗಿದೆ. ನಾವೀಗ ಎಲ್ಲಿ ಹೋದ್ರೂ, ನಾವೀಗ ಮಂಗಳೂರಲ್ಲಿ ಬೈಕಂಬಾಡಿಯಲ್ಲಿ ಹೋದ್ರೆ ಎಷ್ಟು ಕಂಪನೀಸ್ ಇದೆ, ಸಣ್ಣ ಸಣ್ಣ ಕಂಪನೀಸ್ ಆದರೂ ತುಂಬ ಕಂಪನೀಸ್ ಇದೆ. ಆ ಥರನೇ ಈಗ ನೋಡಿ ಫಾರಿನ್ ಕಂಪನೀಸ್ ಎಲ್ಲ ಕಂಪನೀಸ್ ಇಲ್ಲಿ ಇಂಡಿಯಾಗೆ ಬರ್ತಾ ಇದೆ, ನಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ, ಹೊಸ ಕಂಪನೀಸ್ ಬರ್ತಾ ಇದೆ. ಈಗ ನಾವು ರೀಸೆಂಟ್ಲಿ ನೋಡಿದ್ರೆ ಸೆಮಿ ಕಂಡಕ್ಟರ್ ಚಿಪ್ ಇದು ಎಲ್ಲ ಕಂಪನೀಸ್, ತುಂಬ ಕಂಪನೀಸ್ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಕಂಪನಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇಷ್ಟು ಕಂಪನೀಸ್ ಬರುವಾಗ ಅದರಲ್ಲಿರೋ ವರ್ಕಿಂಗು, ಅದರಲ್ಲಿರೋ ಎಂಪ್ಲಾಯೀಸು, ಈ ಥರ CS ಪಾಸ್ ಆದವರು ಎಲ್ಲ ಥರ ಎಲ್ಲ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ಬಟ್ CS ಥರ ಪ್ರೊಫೆಷನಲ್ ಕೋರ್ಸಸ್ಸಿಗೂ ಕೂಡ ಜಾಸ್ತಿ ರಿಕ್ವೈರ್ಮೆಂಟ್ ಬರುತ್ತೆ. ಸೊ ಅದು ಸದ್ಯಕ್ಕೆ ಈಗ ಇದು ಜಾಸ್ತಿ ಆಗಿದೆ. ನಾವು ಮುಂಚಿನಿಂದಲೇ ಅಷ್ಟು ಜಾಸ್ತಿ ಇರಲಿಲ್ಲ. ಸೊ ಈಗ ಜಾಸ್ತಿ ಆದ್ರಿಂದ ಮೊದಲಿದ್ದೇ CAಗೆಲ್ಲ ಜಾಸ್ತಿ ಜನ ಹೋಗ್ತಾ ಇದ್ದರಿಂದ ಅದಕ್ಕೆ ಸ್ವಲ್ಪ ಇದು ಜಾಸ್ತಿ ಎಲ್ಲರಿಗೆ ಅರಿವಿಕೆ ಜಾಸ್ತಿ ಸಿಕ್ಕಿದೆ, ಅರಿವು ಜಾಸ್ತಿ ಇದೆ. ಬಟ್ CS ಅನ್ನೋ ಅಷ್ಟು ಜನರಿಗೆ ಗೊತ್ತಿಲ್ಲ. ಅದೇ ದೊಡ್ಡ ಒಂದು ಕಾರಣ ಅಂತ ನಾನು ಅನಿಸ್ತೇನೆ. ಓಕೆ, ಸೊ CA ಅಥವಾ CS ಎರಡೂ ಆಗಿರ್ಬೋದು. CS ಅಂತಾನೆ ತಗೊಳ್ಳೋಣ. PU ಅಲ್ಲಿ ಅಥವಾ ಡಿಗ್ರಿಯಲ್ಲಿ ಒಳ್ಳೆ ಸ್ಕೋರ್ ಮಾಡಿರ್ತಾರೆ ಮಕ್ಕಳು, ಆದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಾಗಿರ್ತಾರೆ. ಅವರಿಗೆ ಕನ್ನಡದಲ್ಲಿ ಏನು ಹೇಳುವಂಥದ್ದು, ಕನ್ನಡದಲ್ಲೇ ಕಲಿತು ಗೊತ್ತಿರ್ತದೆ, ಕನ್ನಡದಲ್ಲೇ ಎಕ್ಸಾಮ್ಸ್ ಬರೆದಿರ್ತಾರೆ, ಅಥವಾ ಕನ್ನಡವೇ ಜಾಸ್ತಿ ಹತ್ತಿರ ಆಗಿರ್ತದೆ. ಅದೇ CA ಅಥವಾ CS ವಿಷಯಕ್ಕೆ ಬಂದಾಗ ಬಹುಶಃ ಅದೇ ಒಂದು ಥಾಟ್ಗೋಸ್ಕರ ಎಷ್ಟೋ ಜನ CS ಮಾಡಲ್ಲ ಅಂತ ಹಿಂದೆ ಹೋದವರು ಇದ್ದಾರೆ. ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ಬೋದು, ಲ್ಯಾಂಗ್ವೇಜಿಂದ ಕಷ್ಟ ಆಗ್ಬೋದು, ನನಗೆ ಅರ್ಥ ಆಗದೇ ಇರಬಹುದು ಅನ್ನುವಂಥ ಉದ್ದೇಶದಿಂದ. CS ಅಥವಾ CA ಯಾವುದಾದ್ರೂ ನಮ್ಮ ಭಾಷೆಯಲ್ಲಿ ನಮಗೆ ಕಲೀಲಿಕ್ಕೆ ಆಪರ್ಚುನಿಟಿ ಇಲ್ವಾ ಸರ್? ನೀವು ರೈಟ್ ಕ್ವಶನ್ ಕೇಳಿದ್ದೀರಿ. ಅದು ನಮಗೂ ಈಗ ನಾವು ನಮ್ಮ ಡಿಗ್ರಿ PUC ಮಾಡುವಾಗ ನಮಗೂ ಅನಿಸಿದ ಒಂದು ವಿಷಯನೇ, ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ಇಲ್ಲಾಂದರೆ ಕನ್ನಡದಲ್ಲಿ ನಮ್ಗೆ ಇದರ ಎಕ್ಸ್ಪ್ಲನೇಷನ್ ಸಿಗೋದು ಕಷ್ಟ. ಈಗ ನಾವೊಂದು ಈಗ ಆನ್ಲೈನಲ್ಲಿ ನಮಗೆ ತುಂಬ ಕ್ಲಾಸಸ್ ಸಿಗುತ್ತೆ, ತುಂಬ ಕೋರ್ಸಸ್. ಈಗ CAಗೆ ಬೇಕಿದ್ರೆ CS ಬೇಕಿದ್ರೆ ನಮಗೆ ಆನ್ಲೈನಲ್ಲಿ ಕ್ಲಾಸಸ್ ಇದೆ. ಬಟ್ ಅಲ್ಲಿ ಅಂತ ಹೇಳಿದ್ರೆ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಅದರ ಎಕ್ಸ್ಪ್ಲನೇಷನ್ ಸಿಗಲಿಕ್ಕೆ ಕಷ್ಟ ಇದೆ. ಮತ್ತು ನಾರ್ಮಲಿ ಅಂತ ಹೇಳಿದ್ರೆ ಈಗ ಪ್ರೊಫೆಷನಲ್ ಕೋರ್ಸಿಗೆ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಹೋಗ್ತಾರೆ. ಸೊ ಅದು ಹಿಂದಿಯಲ್ಲಿ ಕ್ಲಾಸಸ್ ಜಾಸ್ತಿ ಇದೆ, ಹಿಂದಿಯಲ್ಲಿ ಮತ್ತು ಇಂಗ್ಲೀಷಲ್ಲಿ ಎಕ್ಸ್ಪ್ಲನೇಷನ್ ಜಾಸ್ತಿ ಇದೆ. ಸೊ ನಾವೆಂತ ಹೇಳೋದು ಅಂತ ಹೇಳಿದ್ರೆ, ಈಗ ನಮ್ಮ ಕರ್ನಾಟಕದಲ್ಲಿ ಇರೋರಿಗೆ CA ಪರ್ಸ್ಯೂ ಮಾಡ್ಬೇಕಂತ ಹೇಳಿದ್ರೆ ಅವರಿಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ ಸ್ವಲ್ಪ ಜಾಸ್ತಿ ಅನುಕೂಲ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ. ಇಂಗ್ಲೀಷಲ್ಲಿ ಇಲ್ಲ ಅಂತಲ್ಲ, ನಮ್ಗೆ ಇಂಗ್ಲೀಷನು ಬೇಕು, ಅದೇ ಥರ ನಮ್ಮ ಕನ್ನಡನೂ ಬೇಕು. ನಾವು ಕರ್ನಾಟಕದಲ್ಲಿ ಇರೋದು, ನಮಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬೇಕು. ಈಗ ಕನ್ನಡ ಗೊತ್ತಿದೆ, ಇಂಗ್ಲೀಷ್ ಸ್ವಲ್ಪ ಎಕ್ಸ್ಪ್ಲನೇಷನ್ ನಮಗೀಗ ನೋಡಿ, ಈಗ ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ ನಮಗೆ ಜಾಸ್ತಿ ಅರ್ಥ ಆಗುತ್ತೆ. ಈಗ ನಾವು ಒಂದು ಇಂಗ್ಲೀಷ್ ಅಂತೇಳಿ ನಮಗೆ ಒಂದು ಫಾರಿನ್ ಲ್ಯಾಂಗ್ವೇಜ್, ಅದು ನಮ್ಮ ಕಮ್ಯುನಿಕೇಷನ್ಗೆ ಅಂತೇಳಿ ಅಲ್ಲದ್ರೆ ನಮ್ಮ ಜಾಬ್ ಆಪರ್ಚುನಿಟಿಗೆ ಅಲ್ಲ ಜಾಬಿಗೆ ಇಂಗ್ಲೀಷ್ ಅವಶ್ಯಕತೆ ಇದೆ. ಅದೇ ಥರ ನಮಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಸಿಕ್ಕಿದ್ರೆ ಅದು ಕಲೀಲಿಕ್ಕೆ ಈಸಿ ಆಗುತ್ತೆ. ಸೊ ಅದರ ವತಿಯಿಂದ ನಮ್ಮ CTEC ಅಲ್ಲಿ ನಾವು ಎಲ್ಲ ಮಕ್ಕಳಿಗೆ, ನಮ್ಮ CTEC ಜಾಯ್ನ್ ಆಗಿ CS ಕಲಿಯೋ ಮಕ್ಕಳಿಗೆ ಅಲ್ಲ CA CETಗೆ ಬರೋ ಮಕ್ಕಳಿಗೆ ನಾವು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೇವೆ. ಸೊ ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲಿ ಕೊಡ್ತೇವೆ. ಕನ್ನಡದಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಿ, ಕನ್ನಡದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೇವೆ. ಸೊ ಅದಂತ ಹೇಳಿದ್ರೆ ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ, ನಮಗೆ ಅನಿಸುತ್ತೆ. ಅಂತ ಹೇಳಿದ್ರೆ ಅವರಿಗೆ ಬೇಗ ಅದು ರಿಲೇಟ್ ಮಾಡ್ಲಿಕ್ಕೆ ಆಗುತ್ತೆ. ಅವರ ಡೇ ಟು ಡೇ ಲೈಫಿಗೆ ರಿಲೇಟ್ ಮಾಡ್ಬೇಕಂತ ಹೇಳಿದ್ರೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಇದ್ರೆ ಒಳ್ಳೇದು. ಸೊ ಅದು ನಾವು ಕನ್ನಡದಲ್ಲಿ ಕೊಡ್ತಾ ಇದ್ದೇವೆ. ಸೊ ಅದರಿಂದ ಯಾರಿಗೂ ಅದೇನು ತೊಂದರೆ ಆಗ್ಲಿಕ್ಕಿಲ್ಲ, ಮಕ್ಕಳಿಗೆ ಡೈರೆಕ್ಟ್ಲಿ ಬರ್ಬೋದು, ಕನ್ನಡದಲ್ಲಿ ನಾವು ಎಕ್ಸ್ಪ್ಲನೇಷನ್ ಕೊಡ್ತೇವೆ. ಸೊ ನಾನು ಅವಾಗಲೇ ಹೇಳಿದೆ, ಸಾಕಷ್ಟು ಪ್ರಾಬ್ಲಮ್ಸ್ ಇದೆ, ಅದರ ಸೊಲ್ಯೂಷನ್ ಸಿಗ್ತದ ಅಂತ. ಇದು ದೊಡ್ಡ ಸೊಲ್ಯೂಷನ್ ಸರ್. ಯಾಕಂತ ಹೇಳಿದ್ರೆ ಇಂತಹ ಒಂದು ಕೋರ್ಸ್ ಮಾಡುವಾಗ ನಾವು ಯೋಚನೆ ಮಾಡೋದೇ, ನನಗೆ ಇದನ್ನು ಕಲೀಲಿಕ್ಕೆ ಆಗ್ಲಿಕ್ಕಿಲ್ಲ, ನನಗಿದು ಅರ್ಥ ಆಗ್ಲಿಕ್ಕಿಲ್ಲ ಅಂತ. ಬಟ್ ನಮ್ಮ ಭಾಷೆಯಲ್ಲೇ ಹೇಳ್ಕೊಡ್ತೀರಿ ಅಂತ ಹೇಳಿದ್ರೆ ಅದು ದೊಡ್ಡ ವಿಷಯ. ಸೊ ಇದು ಕಾರಣಕ್ಕಾಗಿ ಆದರೂ ನಿಮ್ಮ ಇನ್ಸ್ಟಿಟ್ಯೂಟಿಗೆ ಬರಲೇಬೇಕು ಸರ್. ಸೊ ಇನ್ನೊಂದು ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳಬೇಕು. CA ಆಗಲಿ CS ಆಗಲಿ, ನಾನು ಅವಾಗಲೇ ಹೇಳ್ತಾ ಇದ್ದೇನೆ, ಇಂತಹ ಕೋರ್ಸ್ಗಳಿಗೆ ಹೋಗಬೇಕು ಅಂತ ಯಾವುದಾದ್ರೂ ಸ್ಟೂಡೆಂಟ್ಸ್ ಹೇಳಿದ್ರೆ ಅಥವಾ ಮಕ್ಕಳು ಹೇಳಿದ್ರು ಕೂಡ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಕೇವಲ ದುಡ್ಡು ವೆಚ್ಚ ಅಂತ.
ಹಣ ಮಾತ್ರ ಖರ್ಚು ಮಾಡ್ತೇವೆ, ಎಕ್ಸಾಮ್ ಬರೀತಾರೆ ಆದರೆ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಯಾಕೆ ಅದು ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅಷ್ಟು ದುಡ್ಡು ಖರ್ಚು ಮಾಡೋದು ಬೇಡ, ನೀನು ಯಾವುದಾದ್ರೂ ಬೇರೆ ಕೋರ್ಸ್ ಮಾಡು ಅಂತ ಹೇಳುವಂಥ ಪೇರೆಂಟ್ಸ್ಗಳೇ ಜಾಸ್ತಿ. ಯಾಕಂತ ಹೇಳಿದರೆ ದುಡ್ಡು ಮಾತ್ರ ಖರ್ಚಾಗೋದು, ಪಾಸ್ ಆಗುವಂಥ ಪಾಸಿಬಿಲಿಟೀಸ್ ಕಮ್ಮಿ. ಅದು ನಮಗೆ ಥಾಟ್ ಬಂದುಬಿಟ್ಟಿರ್ತದೆ, 100ರಲ್ಲಿ 4 ಮಂದಿ ಪಾಸ್ ಆಗ್ತಾರೆ ಅನ್ನುವಂಥ ಥಾಟ್ ನಮಗೆ ಹಾಕಿರ್ತಾರೆ. ಸೊ ಈ ಥಾಟ್ ಬಗ್ಗೆ ನಿಮ್ಮ ಹತ್ರ ಕೇಳಬೇಕು. ಯಾಕಂತ ಹೇಳಿದರೆ ಗೊತ್ತಿಲ್ಲದವರ ಬಳಿ ತಿಳ್ಕೊಳ್ಳೋ ಬದಲು ಗೊತ್ತಿದ್ದವರ ಬಳಿ ತಿಳ್ಕೊಂಡ್ರೆ ಬಹಳ ಒಳ್ಳೆಯದು. ನೀವೇನು ಹೇಳ್ತೀರಿ ಸರ್? ಅದೀಗ ಡೌಟ್ ಇರ್ಬೋದು ಪ್ಯಾರೆಂಟ್ಸ್ ಅಲ್ಲ, ಅವರಿಗೆ ನೋಡಿ ದುಡ್ಡು ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಈಗ ನಾವು ಒಂದು BCom ಅಲ್ಲಾದ್ರೆ ಡಿಗ್ರಿ ಕೋರ್ಸ್ ಮಾಡ್ತೇವೆ, ಅದರೊಟ್ಟಿಗೆ ಬೇರೆ ಒಂದು ಎಕ್ಸ್ಟ್ರಾ ಕೋರ್ಸ್ ಮಾಡೋದು, ಅದು ಪಾಸ್ ಆಗ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇಲ್ಲ. ಅದು ಪ್ಯಾರೆಂಟ್ಸಿಗೆ ಆ ಥರ ಒಂದು ಡಿಲೆಮಾ ಇದೆ, ನಮ್ಗೆ ಗೊತ್ತಿದೆ. ಸೊ ಅದಕ್ಕೆ ಅಂತೇಳಿ ನಾವೀಗ CSETಗೆ ಈಗ ಚಾರ್ಜ್ ಮಾಡೋದು 3,999 ರುಪೀಸ್ ಮಾತ್ರ. ಮತ್ತೆ ICSE ಕಡೆಯಿಂದ ಅದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿ ಒಂದು 1,000 ರೂಪಾಯಿ, ಟೋಟಲ್ ಒಂದು 5,000 ಒಳಗೆ. ನಮ್ದು 3,999 ಮತ್ತೆ 1,000 ರೂಪಾಯಿ ಅದರ ರಿಜಿಸ್ಟ್ರೇಷನ್ ಫೀಸ್. ಸೊ ಒಂದು 5,000 ಒಳಗೆ ಎಲ್ಲ ಖರ್ಚನ್ನು ಮುಗಿಯುತ್ತೆ. ನಮ್ಮ CSET ಅವರು ಕಲಿಬೋದು. CSET ಕಲಿತು ಅದರ ಫೌಂಡೇಶನ್ ಅವರಿಗೆ ಕ್ಲಿಯರ್ ಮಾಡಿದರೆ ನೆಕ್ಸ್ಟ್ CS ಎಕ್ಸಿಕ್ಯೂಟಿವ್ಗೆ ಒಂದು 9,000 ರುಪೀಸ್ ಅದರದ್ದು ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ಮತ್ತೆ ಕೋರ್ಸ್ ಫೀ ಅಂತ ಹೇಳಿ 12,000 to 13,000 ಒಳಗೆ ಇರುತ್ತೆ. ಸೊ ಟೋಟ್ಲಿ ಮತ್ತೆ ಪ್ರೊಫೆಷನಲ್ ಕೋರ್ಸ್ ಟೋಟ್ಲಿ ಒಂದು 50,000 or 60,000 ಅಲ್ಲಿ ಒಂದು 3 years ಅಲ್ಲಿ ಇವರಿಗೆ CS ಕಂಪ್ಲೀಟ್ ಮಾಡ್ಬೋದು. 3 yearsಗೆ 50,000, ಒಂದು 50,000 to 60,000 ಆಗುದು ಇದರಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ. ಇದರದ್ದು ICSE ರಿಜಿಸ್ಟ್ರೇಷನ್ ಫೀಸ್ ಮತ್ತೆ ಕೋರ್ಸ್ ಫೀ ಎಲ್ಲ ಸೇರಿ ಒಂದು 50 to 60 ಅಲ್ಲಿ ಇವ್ರಿಗೆ ಕಂಪ್ಲೀಟ್ ಮಾಡ್ಬೋದು, ಅದು 3 years ಅಲ್ಲಿ. ಈಗ ನೋಡಿದ್ರೆ ನಾವೊಂದು PG ಮಾಡ್ಲಿಕ್ಕೆ ಹೋದ್ರೆ ನಮ್ದು ನೋಡಿ ಈಗ MCom ಇಲ್ಲಾಂದ್ರೆ MA ಯಾವುದು PG ಮಾಡ್ಕೊಂಡು ಹೋಗಿ ಮಿನಿಮಮ್ ನೀವು 1 ವರ್ಷದ ಅಲ್ಲಿದು ಫೀಸ್ ಕೇಳಿ. 1 ವರ್ಷಕ್ಕೆ ಫೀಸ್ ಅಂದ್ರೆ ಮಿನಿಮಮ್ 60 to 70 ಇದೆ. ಈಗ ಕರೆಂಟ್ಲಿ ರನ್ನಿಂಗ್ ಫೀಸ್ ನಾನು ಹೇಳೋದು. ಇನ್ನು MBAಗೆ ಹೋದ್ರೆ ಲ್ಯಾಕ್ಸ್ ಗಟ್ಟಲೆ ಇದೆ. ಅದು ಲ್ಯಾಕ್ಸ್ ಗಟ್ಟಲೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಒಳ್ಳೆ ಎಜುಕೇಷನ್ ಸಿಗಲ್ಲ, ಮತ್ತು ಪ್ಲೇಸ್ಮೆಂಟ್ಸ್ ತುಂಬ ಕಮ್ಮಿ ಇದೆ. ನಾವು ಇದೆಲ್ಲ ಕಲಿತು ಬಂದವರು ಗೊತ್ತು, ನಾವು ಲಕ್ಷಗಟ್ಟಲೆ ಕೊಟ್ಟು ಒಂದು MBA ಕಲಿತು ಬಂದ್ರೂ CA ಅಲ್ಲ CS ಕಲಿತು ಬರೋರಷ್ಟು ವ್ಯಾಲ್ಯೂ ಇರಲ್ಲ. ಅದೊಂದು ಪ್ರೊಫೆಷನಲ್ ಕೋರ್ಸ್. ಸೊ ಇಷ್ಟು ಕಲೀಲಿಕ್ಕೆ ನಮಗೊಂದು 50,000-60,000 ನಮಗೆ ಬರುವುದೊಂದು 3 years ಅಲ್ಲಿ. 1 ವರ್ಷದ ಫೀಸ್ ಅಲ್ಲ ನಾನು ಹೇಳೋದು. ಸೊ ಫಸ್ಟಿಗೆ ಅವರಿಗೆ ಟ್ರೈ ಮಾಡ್ಬೋದು. ಈಗ ಎಲ್ಲರೂ ಕಲಿತು ಪಾಸ್ ಆಗ್ಬೋದು, ಆವ್ರೇಜ್ ಸ್ಟೂಡೆಂಟಿಗೆ ಪಾಸ್ ಆಗ್ಬೋದು, ಏನು ತೊಂದರೆ ಇಲ್ಲ. ಅದರಲ್ಲಿ ಏನೋ ಟಾಪರ್ಸು 90+ ಇದ್ದವರು ಮಾತ್ರ CS ಕಲಿಯೋದು ಆ ಥರ ಅಲ್ಲ. ನಾವು ಎಷ್ಟು ಕಮಿಟ್ಮೆಂಟ್ ಕೊಡ್ತದೆ ಅಷ್ಟಿದೆ. ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಾವು ಅಷ್ಟು ಕಮಿಟ್ಮೆಂಟ್ ಕೊಟ್ಟು, ನಮ್ಮ ಸ್ಟಾಫ್ ಅಷ್ಟು ಕಮಿಟ್ಮೆಂಟ್ ಕೊಟ್ಟು ಮಕ್ಕಳಿಗೆ ಹೆಲ್ಪ್ ಮಾಡ್ತೇವೆ. ಅದರಲ್ಲಿ 100% ಶ್ಯೂರಿಟಿ ಇದೆ. ಮಕ್ಕಳಂತ ಹೇಳಿದ್ರೆ ಕಲೀಲಿಕ್ಕೆ ಬರೋರು, ಸ್ಟೂಡೆಂಟ್ಸ್ ಬರೋರು, ಅವರು ಕಮಿಟ್ಮೆಂಟ್ ಕೊಡಬೇಕು. ನಾನು ಹೇಳಿದ್ದೇನೆ, ಡೈಲಿ ಒಂದು 1 hour ಅವರು ಸ್ಪೆಂಡ್ ಮಾಡಿದರೆ ಅವ್ರು ಗ್ಯಾರಂಟಿ ಅದು ಪಾಸ್ ಆಗ್ತಾರೆ. ಅದು ನಾವು ಗ್ಯಾರಂಟಿ. ಡೈಲಿ 1 hour ಕೊಟ್ಟರೆ ಅವರು ಪಾಸ್ ಆಗ್ತಾರೆ. ಈಗ ನಮ್ಮಲ್ಲಿ ಸ್ಟೂಡೆಂಟ್ ಕಲಿತವರು ಎಲ್ಲರೂ ಆ ಥರನೇ, ಪಾಸ್ ಆದವರೂ ಹಾಗೇನೆ ಡೈಲಿ 1 hour ಅವ್ರು ಕೊಡ್ತಾರೆ ಅಷ್ಟೇ. ಬಟ್ ಆ ಕೊಡೋ 1 hour ಅಲ್ಲಿ ಅವ್ರು 100% ಕಮಿಟ್ಮೆಂಟ್ ಕೊಡ್ತಾರೆ. ಸೊ ಫೀಸಿನ ಬಗ್ಗೆ ಯಾರು ಸಹ ಟೆನ್ಷನ್ ಮಾಡಲಿಕ್ಕಿಲ್ಲ. ಹಾಗೆಯೂ ನಮ್ಮ ಹತ್ರ ಈಗ ನೋಡಿ, ಈಗ ಹಣದ ವಿಷಯ ಇದೆ, ಫಿನಾನ್ಷಿಯಲ್ ಕ್ರೈಸಿಸ್ ಇದೆ, ಅಮೌಂಟ್ ಕಮ್ಮಿ ಇದ್ದರೆ ನಮಗೆ ಅದರಲ್ಲಿ ಬೇಕಾದ್ರೆ ಏನಾದರೂ ಕನ್ಸೆಷನ್ ಮಾಡಲಿಕ್ಕೆ ಆಗೋದಾದರೆ ನಾವು ಅದು ಮಾಡ್ತೇವೆ. ಸೊ ಅವ್ರದ್ದು ಜೆನ್ಯೂನ್ ರೀಸನ್ ಆಗಿ ಅವರಿಗೆ ಕಲೀಲಿಕ್ಕೆ ಆಸೆ ಇದೆ, ಎಬಿಲಿಟಿ ಇದೆ, ಅವರಿಗೆ ದುಡ್ಡಿನ ವಿಷಯ ಆದರೆ, ಫಿನಾನ್ಷಿಯಲ್ ಕ್ರೈಸಿಸ್ ಆದರೆ ಅದಕ್ಕೂ ನಾವು ಏನಾದರೂ ಆಪ್ಷನ್ ಮಾಡಿ ಅವರಿಗೆ ಫೀಸ್ ಕಮ್ಮಿ ಮಾಡೋದು, ನಮ್ಮ ಟ್ಯೂಷನ್ ಫೀಸಲ್ಲಿ ಕಮ್ಮಿ ಮಾಡಿಕೊಂಡು ನಮಗೆ ಎಷ್ಟು ಅವರಿಗೆ ಉಪಕಾರ ಮಾಡಲಿಕ್ಕೆ ಆಗ್ತದೆ ಅಷ್ಟು ಉಪಕಾರ ಮಾಡ್ತಾನೆ. ಹಾಗೆಯೂ ಯಾವ ಸ್ಟೂಡೆಂಟ್ ಕೂಡ ಕಲಿಬೇಕು ಅಂತೇಳಿ ಎಜುಕೇಷನ್ ಅವರಿಗೆ ಇದಾಗಬಾರ್ದು. ಒಂದು ಪ್ರೊಫೆಷನಲ್ ಕೋರ್ಸ್ಗೆ ಹೋಗ್ಲಿಕ್ಕೆ ಅಂತೇಳಿ ಇಷ್ಟ ಇದ್ದು ಹಣದ ವಿಷಯದಲ್ಲಿ ಹಣ ಇಲ್ಲ ಅಂತೇಳಿ ಅವರು ಹೋಗೋದೇ ಇರಬಾರ್ದು. ಅದು ಸಹ ನಮ್ಮ ಒಂದು ಜೆನ್ಯೂನ್ ಆಗಿರೋ ಒಂದು ನಮ್ಮ ಏಮ್ ಮತ್ತು ವಿಷನ್. ಸೊ ಅದಕ್ಕೆ ನಾನು ಹೇಳೋದು, ಈಗ CS ಒಂದು ಪ್ರೊಫೆಷನಲ್ ಕೋರ್ಸ್ ಬೇಕಿದ್ರೆ ಅವರು ಜಸ್ಟ್ CSET ಒಂದು ಬರೆದು ನೋಡ್ಬೋದು. ಅದಕ್ಕೆ ಈಗ ಹೋಗೋದು ಅವರಿಗೆ ಒಂದು ರಿಜಿಸ್ಟ್ರೇಷನ್ ಫೀಸ್ 1,000 ರುಪೀಸು ಮತ್ತು 399 ನಮ್ಮ ಕೋರ್ಸ್ ಫೀಸ್ ಕೊಟ್ಟರೆ ಅವರಿಗೆ CSET ಟ್ರೈ ಮಾಡ್ಕೊಳ್ಬೋದು. ಅದರಲ್ಲಿ ಪಾಸ್ ಆದರೆ ಅವರಿಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ನಾರ್ಮಲಿ ಅಂತ ಗೊತ್ತಾ, ಈಗ ಅವರಿಗೆ ಪಾಸ್ ಆಗ್ತದಾ ಇಲ್ವಾ ಅಂತೇಳಿ ಒಂದು ಟೆನ್ಷನ್. ಸೊ ಫಸ್ಟ್ ನೀವು CSETಯನ್ನು ಬರ್ಕೊಳ್ಳಿ, ನೀವು ಪಾಸ್ ಆಗ್ತೀರಿ ಗ್ಯಾರಂಟಿ. ನೀವು ಟ್ರೈ ಮಾಡ್ಕೊಳ್ಳಿ, ನಮ್ಮ ಇನ್ಸ್ಟಿಟ್ಯೂಟಿಗೆ ಬನ್ನಿ, ನಾವು ಸಹ ಕಲಿಸ್ತೇವೆ, ನಾವು ಸಹ 100% ಕಮಿಟ್ಮೆಂಟ್ ಮಾಡ್ತೇವೆ. ಸೊ ನೀವು ಕಲಿತು ನೀವು ಪಾಸ್ ಆದಮೇಲೆ ನೆಕ್ಸ್ಟ್ CS ಎಕ್ಸಿಕ್ಯೂಟಿವ್ ಇದೆ, ಮತ್ತೊಂದು CS ಪ್ರೊಫೆಷನಲು, ಮತ್ತು 2 years ಒಂದು ಅವರಿಗೆ ಆರ್ಟಿಕಲ್ಶಿಪ್ ಇದೆ. ಇದೆಲ್ಲ ಒಟ್ಟಿಗೆ ಒಂದು 3 ವರ್ಷದಲ್ಲಿ ಎಲ್ಲ ಹೋಗ್ತದೆ. 3 ವರ್ಷದಲ್ಲಿ ಮುಕ್ಕೊಂಡು ನೀವೊಂದು CS ಪ್ರೊಫೆಷನಲ್ ಆಗ್ತೀರಾ. ಅದು ಇಷ್ಟು ನಾನು ಹೇಳಿದ್ದೇನೆ, 50,000 to 60,000 ಒಳಗೆ ಅವರಿಗೆ ಮುಗಿಸ್ಬೋದು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಬಂದರೆ. ಬೇರೆ ಇನ್ಸ್ಟಿಟ್ಯೂಟ್ ವಿಷಯ ನಾನು ಹೇಳಲ್ಲ, ನಮ್ಗೆ ಗೊತ್ತಿಲ್ಲ, ನಾನು ಅದು ಹೇಳೋದಿಲ್ಲ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಈಗ CSETಗೆ ಅವರಿಗೆ 399 ರುಪೀಸೇ ಕೋರ್ಸ್ ಫೀ ಇರುವುದು. ICSE ಬೋರ್ಡ್ ಕೊಡುವ ಫೀಸ್ ಅಷ್ಟೇ, ಅವರ ಆ ಫೀಸೇ ಕೊಡೋದು. ಬಟ್ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟಿಗೆ ಹೋದರೆ ಅವರಿಗೆ ಆ ರೇಟಲ್ಲಿ ಅದು ಸಿಗಲಿಕ್ಕಿಲ್ಲ.
ಅದಕ್ಕಿಂತ 3 ಟೈಮ್ಸ್ ಜಾಸ್ತಿ ಅವ್ರು ಕೊಡಬೇಕಾಗ್ತದೆ. ಅದು ನಮಗೆ ಬೇಡ. ನಾವು ಅಷ್ಟೇನು ಪ್ರಾಫಿಟ್ ಮಾತ್ರ ಮೋಟಿವ್ ಇಟ್ಕೊಂಡು ಇನ್ಸ್ಟಿಟ್ಯೂಟ್ ಬರಲಿಲ್ಲ. ನಾವು ಸಹ ನಮ್ಮ ಡಿಗ್ರಿ ಎಲ್ಲ ಮಾಡುವಾಗ ನಾವು ಇದು CS ಮಾಡಬೇಕಂತೇಳಿ ಪರ್ಸ್ಯೂ ಮಾಡಬೇಕಂತೇಳಿ ನಾವು ತುಂಬ ಹುಡುಕಿದ್ದೀವಿ. ನಮಗೆಲ್ಲ ಆ ಥರ ಕೋರ್ಸ್ ಫೀ ಎಲ್ಲ ಜಾಸ್ತಿ ಇತ್ತು. ಸೊ ಅದಕ್ಕೆಲ್ಲ ನಮಗೆ ಆ ಟೈಮಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ನಾವೇಂತ ಹೇಳಿದ್ರೆ ಈಗಿರೋರಿಗೆ ಯಾರಿಗೂ ಕಷ್ಟ ಆಗಬಾರ್ದು, ನಾವು ಸ್ವಲ್ಪ ನಮ್ಮ ಪ್ರಾಫಿಟನ್ನು ಸ್ಯಾಕ್ರಿಫೈಸ್ ಮಾಡಿಕೊಂಡು ಸ್ವಲ್ಪ ಕಮ್ಮಿಯಲ್ಲಿ ಕೋರ್ಸ್ ಫೀ ಕೊಟ್ಕೊಂಡು ಮಕ್ಕಳಿಗೆಲ್ಲ ಅದು ಜನರಲೈಸ್ ಆಗಿ ಎಲ್ಲರಿಗೂ ಕೋರ್ಸ್ ಸಿಗಬೇಕಂತೇಳಿ ನಾವು ಮಾಡೋದು. ಓಕೆ ಸರ್, ತುಂಬ ಇನ್ಸ್ಪೈರ್ ಮಾಡ್ತದೆ ನಿಮ್ಮ ಮಾತುಗಳು. ಎಷ್ಟೋ ಇನ್ಫಾರ್ಮೇಷನ್ಸ್ಗಳು ನಮಗೆ ಸಿಗ್ತಾ ಇದೆ. ಆದರೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳುವಂಥ ಸಮಯ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಮಾತುಕತೆ ಹೀಗೆ ಮುಂದುವರಿತದೆ. ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ತಗೊಳ್ಳೋದಿದೆ, ಸಾಕಷ್ಟು ಪ್ರಶ್ನೆಗಳು ಬಾಕಿ ಇದೆ. ಆದರೆ ಈ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಕಂಪನಿ ಸೆಕ್ರೆಟರಿ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಿದ್ದೀರಾ? ಸೂಕ್ತ ಕೋಚಿಂಗ್ ಆಗಿ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಸುವರ್ಣಾವಕಾಶ. ಸಿಟೆಕ್ ಆರಂಭಿಸಿದೆ ಆನ್ಲೈನ್ CSEET ಕೋಚಿಂಗ್ ಕ್ಲಾಸಸ್. ಅದು ಕೇವಲ 3,999 ರೂಪಾಯಿಗಳಲ್ಲಿ. ಇವಿಷ್ಟೇ ಅಲ್ಲ, ಸಿಟೆಕ್ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ರೆಕಾರ್ಡೆಡ್ ಹಾಗೂ ಲೈವ್ ಕೋಚಿಂಗ್ ಕ್ಲಾಸಸ್ ಜೊತೆಗೆ ವೆಬ್ಸೈಟ್ ಹಾಗೂ ವಾಟ್ಸ್ಆಪ್ ನಲ್ಲಿ 24x7 ಡೌಟ್ ಕ್ಲಿಯರೆನ್ಸ್ ಸೌಲಭ್ಯವನ್ನ ಕೂಡ ನೀಡ್ತಾ ಇದೆ. ಇನ್ನೇಕೆ ತಡ? ಹಿಂದೆ www.ctech.com ಗೆ ಲಾಗಿನ್ ಆಗಿ CSEET ಕೋಚಿಂಗ್ ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ನಿಮ್ಗೆಲ್ರಿಗೂ ತಿಳಿದಿರುವ ಹಾಗೆ ನಮ್ಮ ಜೊತೆ ಇವತ್ತು ಸಿಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಥೋಮಸ್ ಅವರಿದ್ದಾರೆ. ಬನ್ನಿ ಅವರ ಜೊತೆ ಇನ್ಫಾರ್ಮೇಷನ್ ಸಾಕಷ್ಟು ಕೇಳುತ್ತಿದೆ. ಸರ್, ಅಗೇನ್ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಎಸ್, ಸೊ ನೀವು ಅವಾಗಲೇ ಹೇಳ್ತಾ ಇದ್ರಿ ಸರ್, ಒಂದು ಡಿಗ್ರಿ ಮಾಡಲಿಕ್ಕೆ ಇಷ್ಟು ಖರ್ಚಾಗ್ತದೆ. ಆದರೆ ನಮಗೆಲ್ಲರಿಗೂ ಬಂದಿರುವಂತಹ ಕ್ವಶನ್, CS ಅನ್ನು ನೀವು 50-60,000 ಮಾಡಿ ಮುಗಿಸ್ಬೋದು ಅಂತ ಹೇಳಿದ್ರಿ. ಯಾವ ಉದ್ದೇಶಕ್ಕಾಗಿ ಈ ಇನ್ಸ್ಟಿಟ್ಯೂಟ್ ಶುರು ಮಾಡಿದ್ರಿ ಸರ್? ಯಾಕಂತ ಹೇಳಿದರೆ ಇನ್ಸ್ಟಿಟ್ಯೂಟ್ ಅಂತ ಹೇಳಿದರೆ ಹಣ ದೋಚುವಂಥದ್ದು, ಹಣದ ಜೊತೆ ಬಿಸ್ನೆಸ್ ಮಾಡುವಂಥದ್ದು, ಎಜುಕೇಷನನ್ನು ಬಿಸ್ನೆಸ್ ಥರ ತೊಗೊಂಡು ಹೋಗುವಂಥದ್ದು ಅನ್ನುವಂಥ ಥಾಟ್ ಎಲ್ರಿಗೂ ಇದೆ. ಯಾಕಂತ ಹೇಳಿದರೆ ಒಂದು ಕಾಲೇಜಿಗೆ ಹೋಗ್ತದೆ ಅಂತ ಹೇಳಿದರೆ 1 by 1 ಹಣ ಖಾಲಿ ಆಗ್ತಾ ಹೋಗ್ತದೆ ಅನ್ನುವಂಥ ಥಾಟ್. ಯಾಕೋಸ್ಕರ ಈ ಇನ್ಸ್ಟಿಟ್ಯೂಟ್ ಶುರು ಮಾಡಿದ್ರಿ ಸರ್? ಮೇಡಮ್, ನಾವಂತ ಹೇಳಿದ್ರೆ ನಮ್ದು ಈಗ ಯಾವ ಕೋರ್ಸ್ ಅಂತ ಹೇಳಿಕೊಡು ಎಜುಕೇಷನ್. ಸೊ ಅದೊಂದು ಸರ್ವಿಸ್ ಅಂತೇಳಿ ನಾವು ಅದನ್ನು ತಿಳ್ಕೊಳ್ಳೋ ಅಂತೇಳಿ ನಾವಿದ್ದೇವೆ. ಅದೊಂದು ಬಿಸ್ನೆಸ್ ಅಂತೇಳಿ ಮಾಡೋದಿದ್ರೆ ನಮಗೆ ಬೇರೆ ಬಿಸ್ನೆಸ್ಸು ನಾವೆಲ್ಲ ಬೇರೆ ಬಿಸ್ನೆಸ್ಸು ಇದೆ ನಮಗೆ. ಸೊ ಅದನ್ನು ಜಾಸ್ತಿ ನಮಗೆ ಫೋಕಸ್ ಕೊಟ್ಟು ಅದೇ ಮಾಡ್ತಾ ಇದ್ರೆ ನಮಗೆ ಅಲ್ಲೂ ಪ್ರಾಫಿಟ್ ಸಿಗುತ್ತೆ, ಹಣ ಸಿಗುತ್ತೆ. ಸೊ ನಮಗೆ ಅಲ್ಲಿ ಹಣ ಮಾಡ್ಬೋದು. ಇಲ್ಲಿ ನಾವೆಂತ ಹೇಳಿದ್ರೆ ಇದೊಂದು ಸರ್ವಿಸ್ ಅಂತೇಳಿ ಮಾಡುವ ಅಂತೇಳಿ ಬಂದಿದ್ದೇವೆ. ಮತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಎಜುಕೇಶನ್ ಕೊಡುವ ಅಂತೇಳಿ ಒಂದು ಉದ್ದೇಶ ಇದೆ ನಮಗೆ. ನಮಗೂ ಅಷ್ಟೂ ಜಾಸ್ತಿ ಹಣ ಮಾಡಿಕೊಂಡು ನಾವು ಇದನ್ನ ಎಜುಕೇಶನ್ ಇಂದನೇ ಜಾಸ್ತಿ ಹಣ ಮಾಡಿಕೊಂಡು ನಾವು ದೊಡ್ಡ ಕೋಟ್ಯಾಧಿಪತಿ ಆಗ್ಬೇಕಂತ ನಮಗೇನು ಮನಸ್ಸಲ್ಲಿಲ್ಲ. ಎಲ್ಲರಿಗೂ ಎಜುಕೇಶನ್ ಸಿಗಬೇಕು, ಅದು ಅಫೋರ್ಡಬಲ್ ಆಗಿ ಸಿಗಬೇಕು. ಮತ್ತೆ ಎಲ್ಲರಿಗೂ ಒಂದು ಧೈರ್ಯ ಬೇಕು. ಎಂತ ಹೇಳಿದ್ರೆ ಈಗ ಒಂದು ಹಣ ಇರುವವರಿಗೆ ಯಾವ ಕೋರ್ಸಿಗೆ ಹೋಗ್ಬೇಕಂತ ಹೇಳಿದ್ರು ಧೈರ್ಯದ ಬೇಕಾಗಿಲ್ಲ. ಅವರಿಗೆ ಡೈರೆಕ್ಟ್ಲಿ ಹೋಗ್ಬೋದು, ಫೀಸ್ ಕಟ್ಕೊಂಡು ಹೋಗ್ಬೋದು. ಆದ್ರೆ ಹಣ ಕಮ್ಮಿ ಇರುವವರಿಗೆ, ಕೂಲಿ ಕೆಲಸ ಮಾಡುವವರಿಗೆ, ಡೈಲಿ ವೇಜಸ್ಸಿಗಾಗಿ ವರ್ಕ್ ಮಾಡುವವರಿಗೆ, ಅವರ ಮಕ್ಕಳಿಗೆ ಒಂದು ಕೋರ್ಸ್, ಒಂದು ಪ್ರೊಫೆಷನಲ್ ಕೋರ್ಸ್ ಅಕ್ವೈರ್ ಮಾಡಬೇಕು, ಇಲ್ಲದ್ರೆ ಪರ್ಸ್ಯೂ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದಕ್ಕೆ ಒಂದು ಹೇಳಿ ಅವರಿಗೆ ಒಂದು ಅನುಕೂಲ ಇರಬೇಕು, ಅವಕಾಶ ಇರಬೇಕು. ಅದಕ್ಕೆ ನಾವು ಇಷ್ಟು ಕಮ್ಮಿಯಲ್ಲಿ ಕೋರ್ಸ್ ಕೊಡೋದು. ನಿಮ್ಮ ಕೆಲಸ ಹೀಗೆ ಮುಂದುವರಿಲಿ ಸರ್. ನೀವು ಹೇಳಿದಂಥ ಒಂದು ವರ್ಡ್ ನಂಗೆ ತುಂಬ ಇಷ್ಟ ಆಯಿತು. ಎಜುಕೇಷನ್ ನನಗೆ ಸರ್ವಿಸ್ಗೋಸ್ಕರ, ಬಿಸ್ನೆಸ್ಗೋಸ್ಕರ ಅಲ್ಲ ಅಂತ. ಸೊ ತುಂಬ ಒಳ್ಳೆಯ ಮಾತು. ಪ್ರತಿಯೊಬ್ಬ ಎಜುಕೇಟೆಡ್ನ ಮನಸ್ಸಲ್ಲಿ ಥಾಟ್ ಇದ್ದೇ ಇರ್ತದೆ. ಸೊ ಖುಷಿ ಆಯಿತು ಸರ್ ಆ ಮಾತುಗಳನ್ನು ಕೇಳಿ. ಇನ್ನೊಂದು ವಿಷಯ, ಈ ಕೋವಿಡ್ ಟೈಮಲ್ಲಿ ನಮಗೆ PU ಮಾಡುವಂಥದ್ದೇ ದೊಡ್ಡ ಟೆನ್ಷನ್. PU ಮಾಡಿದರೆ ನಮಗೆ ಎಕ್ಸಾಮ್ಸ್ ಇರುತ್ತಾ, ಅಥವಾ ಪಾಸ್ ಆಗ್ತದೋ, ಅಥವಾ ನಾವು ಕಲಿತೇವೋ, ಅಥವಾ ನಮ್ಮನ್ನು ಹೀಗೆ ಪಾಸ್ ಮಾಡಿದರೆ ನಮಗೆ ಎಜುಕೇಷನ್ ಅಥವಾ ನಾಲೆಜ್ ಬಗ್ಗೆ ಏನು ಗತಿ, ಪ್ರತಿಯೊಂದು ಇರ್ತದೆ. ಅದರಲ್ಲೂ ಈ ಟೈಮಲ್ಲಿ CS ಅನ್ನು ನಾವು ಕೋರ್ಸ್ ಸ್ಟಾರ್ಟ್ ಮಾಡುವಂಥದ್ದು ಸೇಫಾ ಸರ್? ಅದೊಂದು ರೈಟ್ ಕ್ವಶನ್. ಈ ಕೊರೋನಾ ಬಂದಿದೆ, ಕೋವಿಡ್ ಇದೆ, ನಮ್ಗೆ ಗೊತ್ತು ಆಫ್ಲೈನ್ ಕ್ಲಾಸಸ್ ಎಲ್ಲ ಇಲ್ಲ. ಸೊ ಅದಕ್ಕೆ ಅಂತೇಳಿ ನಮ್ಮ ಸ್ಪೆಷಲ್ ಅಂತ ಹೇಳಿದ್ರೆ ನಾವು ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ಸನ್ನು ಕೊಡ್ತೇವೆ. ನಮ್ಮ ವೆಬ್ಸೈಟಿಂದ ಅವರಿಗೆ ಬಂದರೆ ಲೈವ್ ಆಗಿ ನಾವು ಕ್ಲಾಸ್ ಇರುತ್ತೆ, ಅದೇ ಥರ ರೆಕಾರ್ಡಿಂಗ್ ವಿಡಿಯೋಸ್ ಥರ ಇರುತ್ತೆ. ಸೊ ಅವರಿಗೆ ವೆಬ್ಸೈಟಲ್ಲಿ ಲಾಗಿನ್ ಆಗಿ ನಮ್ಮ ಕೋರ್ಸಿಗೆ ರಿಜಿಸ್ಟರ್ ಮಾಡಿದರೆ, CSETಗೆ ರಿಜಿಸ್ಟರ್ ಮಾಡಿಕೊಂಡು ಇರೋ ಮಕ್ಕಳಿಗೆಲ್ಲ ನಮ್ಮ ವೆಬ್ಸೈಟಲ್ಲಿ ಬಂದರೆ ನಿಮಗೆ ವಿಡಿಯೋಸ್ ಇದೆ. ಸೊ ಲೈವ್ ಕ್ಲಾಸಸ್ ವೀಕ್ಲಿ ಒನ್ಸ್ ಇಲ್ಲದ್ರೆ ವೀಕ್ಲಿ ಟ್ವೈಸ್ ನಾವು ಲೈವ್ ಕ್ಲಾಸಸ್ಸು ಮಾಡ್ತೇವೆ. ಸೇಮ್ ಆ ಥರನೇ ನಾವು ರೆಕಾರ್ಡೆಡ್ ವಿಡಿಯೋಸ ಮಾಡಿದ್ದೇವೆ. ಸೊ ಅವರಿಗೆ ಯಾವಾಗ ಬೇಕಿದ್ರು ನಮ್ಮ ವೆಬ್ಸೈಟಿಗೆ ಲಾಗಿನ್ ಆಗಿ ಆ ವಿಡಿಯೋಸ್ ನೋಡ್ಬೋದು. ಅವರು ಟ್ರಾವೆಲಿಂಗ್ ಇದಲ್ಲಿ, ಅವರು ಮನೇಲಿದ್ದಾರೆ, ಯಾವಾಗಂತೂ ನಮ್ಗೆ ತೊಂದರೆ ಇಲ್ಲ. ಎನಿ ಟೈಮ್ ದೇ ಕ್ಯಾನ್ ವಾಚ್
ವಾಚ್ ಅಂಡ್ ಅನ್ಲಿಮಿಟೆಡ್ ವ್ಯೂಸ್ ಇದೆ, ಅವ್ರಿಗೆ ಯಾವಾಗ ಬೇಕಾದ್ರೂ ನೋಡ್ಬೋದು, ಆ ಥರ ಏನು ಅಡ್ಡಿ ಇಲ್ಲ. ಸೊ ಮತ್ತೆ ಅವರಿಗೆ 24/7 ಡೌಟ್ ಕ್ಲಿಯರೆನ್ಸ್ ಫೆಸಿಲಿಟೀಸೂ ಇದೆ. ಈಗ ಮಕ್ಕಳಿಗೆ ಕಲಿಯುವಾಗ ಆಗಾಗ ಡೌಟ್ ಬರ್ಬೋದು. ಈಗ ಅಂತೇಳಿ ನಾವೀಗ ಒಂದು ಕ್ಲಾಸಲ್ಲಿ ಒಂದು ಲೆಕ್ಚರ್ ಬಂದಿದ್ದಾರೆ, ಒಂದು ಕ್ಲಾಸ್ ತೆಗಿತಾ ಇದ್ದಾರೆ, ಸೊ ಎಡೆಗೆ ಒಂದು ಹೇಳ್ತಾರೆ ನಿಮ್ಗೆ ಡೌಟ್ ಇದ್ರೆ ಕೇಳಿ ಅಂತ ಹೇಳಿ. ನಾವು ಲೈವ್ ಕ್ಲಾಸ್ ಅಂತ ಹೇಳಿದ್ರೆ ಮಕ್ಕಳು ಎಲ್ಲೆಲ್ಲ ಇರ್ತಾರೆ, ತುಂಬಾ ಮಕ್ಕಳು ಇರ್ತಾರೆ, ಡೌಟ್ ಕೇಳಲಿಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅಂತೇಳಿ ನಮ್ಮ ರೆಕಾರ್ಡೆಡ್ ವಿಡಿಯೋಸ್ ಇದೆ, ಆ ರೆಕಾರ್ಡೆಡ್ ವಿಡಿಯೋಸ್ ನೋಡಿ ಅವ್ರಿಗೆ ಏನು ಡೌಟ್ ಬಂದ್ರು ಕೂಡಲೇ ನಮ್ಮ ಮೇಲಲ್ಲಿ ಒಂದು ಟೈಪ್ ಮಾಡಿಕೊಂಡು ಡೌಟ್ ಇದ್ರೆ ಕೂಡಲೇ ಅವರಿಗೆ ಅಲ್ಲಿಂದನೇ ರಿಪ್ಲೈ ಬರುತ್ತೆ. ಮೇಲಲ್ಲಿ ಆ ಥರ ಆಪ್ಷನ್, ನಮ್ಮ ವೆಬ್ಸೈಟಲ್ಲಿ ಆ ಥರ ಆಪ್ಷನ್ ಇದೆ. ಸೆಕೆಂಡ್ ಅಂತ ಹೇಳಿದ್ರೆ ಅವರಿಗೆ ವಾಟ್ಸಪ್, ನಾವೊಂದು ಗ್ರೂಪ್ ಇದೆ ನಮ್ಮ ವಾಟ್ಸಪ್ ಅಲ್ಲಿ ಸಹ ಅವರಿಗೆ ಡೈರೆಕ್ಟ್ ಅವರ ಡೌಟನ್ನು ಅಲ್ಲಿ ಅವರು ಇದು ಮಾಡಿದರೆ, ಮೆಸೇಜ್ ಫಾರ್ವರ್ಡ್ ಮಾಡಿದರೆ ಕೂಡಲೇ ಅವರಿಗೆ ಅದಕ್ಕೆ ನಮ್ಮ ಸ್ಟಾಫ್ ಇದ್ದಾರೆ, ಎಜುಕೇಟೆಡ್ ಹೈ ಕ್ವಾಲಿಫೈಡ್ ಸ್ಟಾಫ್ ಇದ್ದಾರೆ, ಅವರಿಗೆ ಕೂಡಲೇ ಅವರಿಗೆ ಅದಕ್ಕೆ ಉತ್ತರ ಕೊಡ್ತಾರೆ. ಸೊ ಆ ಥರ ಡೌಟ್ ಕ್ಲಿಯರೆನ್ಸಸ್ ನಾವು 24/7 ಕೊಡ್ತೇವೆ. ಅದರಲ್ಲಿ ಸಹ ಮಕ್ಕಳಿಗೆ ಯಾವ ಟೆನ್ಷನು ಇಲ್ಲ. ಓಕೆ, ಸೊ ಯಾವುದೇ ಟೆನ್ಷನ್ ಇಲ್ಲದೆ ನಿಮ್ಮ ಇನ್ಸ್ಟಿಟ್ಯೂಟಿಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇದ್ದೀವಿ. ಎಸ್ ಸರ್, CS ಅಂತ ಹೇಳಿದರೆ ನಮಗೆ ಅದರ ಫುಲ್ ಫಾರ್ಮ್ ಮಾತ್ರ ಗೊತ್ತಿರುವಂಥದ್ದು, ಸ್ಟೆಪ್ಸ್ ಖಂಡಿತವಾಗ್ಲೂ ಗೊತ್ತಿಲ್ಲ. ಆ ಸ್ಟೆಪ್ಸ್ ನೀವೇ ತಿಳಿಸ್ಕೊಡ್ಬೇಕು. ಯಾವುದೆಲ್ಲ ಸ್ಟೆಪ್ಸ್ ಕ್ಲಿಯರ್ ಮಾಡಬೇಕು? ಈಗ CS ಅಂತ ಹೇಳಿದ್ರೆ 4 ಸ್ಟೆಪ್ ಇದೆ. 4 ಸ್ಟೆಪ್ ಅಂತ ಹೇಳಿದ್ರೆ CSEET ಅದರ ಫಸ್ಟ್ ಸ್ಟೆಪ್, ಕಂಪನಿ ಸೆಕ್ರೆಟರಿ ಎಂಟ್ರೆನ್ಸ್ ಟೆಸ್ಟು. ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಲಿಕ್ಕೆ ಆಗೋದು. ಸೊ ಅದಕ್ಕೆ ಯಾವ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂತ ಹೇಳಿದರೆ PUC ಕಲಿಯೋರು, ಡಿಗ್ರಿ ಕಲಿಯೋರು, PG ಕಲಿಯೋರು ಏನಾಗಿರೋ ತೊಂದರೆ ಇಲ್ಲ. ಇನ್ನೀಗ PUC ಮಾತ್ರ ಮಾಡಿದವರಾದರೂ ತೊಂದರೆ ಇಲ್ಲ, ಅವರಿಗೂ ಸಹ ಒಂದು ಪ್ರೊಫೆಷನಲ್ ಕೋರ್ಸ್ ಅಕ್ವೈರ್ ಮಾಡಲಿಕ್ಕೆ ಆಗ್ತದೆ, ಅದೊಂದು ಅವಕಾಶ. ಈಗ ಒಂದು PUC ಕಲ್ತಿದ್ದಾರೆ, ಅವರಿಗೆ ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಅವರಿಗೆ ಒಂದು ಪ್ರೊಫೆಷನಲ್ ಕೋರ್ಸ್ ಬೇಕಾ, ಅವರಿಗೆ CS ಸೆಲೆಕ್ಟ್ ಮಾಡ್ಕೊಳ್ಬೋದು. ಅವರ PUC ಆದಮೇಲೆ ಈ CSET ಅವ್ರು ಪಾಸ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಅವರಿಗೆ CS ಎಕ್ಸಿಕ್ಯೂಟಿವ್ ಅಂತೇಳಿ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಅದಾದಮೇಲೆ CS ಪ್ರೊಫೆಷನಲ್ ಅಂತೇಳಿ ಒಂದು ನೆಕ್ಸ್ಟ್ ಸ್ಟೆಪ್ ಬರುತ್ತೆ. 4ನೇ ಸ್ಟೆಪ್ ಅಂತೇಳಿ 2 ವರ್ಷ ಅವರು ಆರ್ಟಿಕಲ್ಶಿಪ್ ಮಾಡಬೇಕು. ಇಷ್ಟರಲ್ಲಿ ಒಂದು 3 ವರ್ಷದಲ್ಲಿ ಒಂದು ಆ್ಯಾವ್ರೇಜ್ ಸ್ಟೂಡೆಂಟಿಗೆ ಒಂದು ಪ್ರೊಫೆಷನಲ್ ಕೋರ್ಸ್ ಕಲ್ಕೊಂಡು ಹೊರಗೆ ಬರ್ಬೋದು. ಅದು ಒಂದು CS ಕೋರ್ಸ್ ಇದು ಒಂದು ಬೆನಿಫಿಟ್. CA ಕಂಪೇರ್ ಮಾಡಿದ್ರೆ ನಾನು ಹೇಳಿದ್ದೇನೆ, CA ಸ್ವಲ್ಪ ಕಷ್ಟ ಇದೆ, ಆ ಥರ ಯಾವ ಕಷ್ಟನೂ ಇಲ್ಲ. ಇದು ನಾನು ಹೇಳಿದ ಥರ ಥಿಯರಿ ಕ್ಲಾಸಸ್ಸು, ಯಾರಿಗೆ ಬೇಕಾದರೂ ಕಲಿಬೋದು, ಪಾಸ್ ಆಗ್ಬೋದು. ಸ್ವಲ್ಪ ಕಮಿಟ್ಮೆಂಟ್ ಕೊಡಿ, ನಮ್ಮ ಥರ ಇರೋ ಇನ್ಸ್ಟಿಟ್ಯೂಟ್ಗೆ ಬನ್ನಿ, ನಾವು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡ್ತೀವಿ. ಓಕೆ, ಸೊ ಇಷ್ಟೇ ಸ್ಟೆಪ್ಸ್ ಇರುವಂತದ್ದು CS ಕಂಪ್ಲೀಟ್ ಮಾಡ್ಲಿಕ್ಕೆ. ನಾವು CS ಅಂತ ಹೇಳಿದ್ರೆ ತುಂಬಾ ದೊಡ್ಡ ಅದೇ ಒಂದು 4 ಸ್ಟೆಪ್ ಅಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ರೆ ಜಸ್ಟ್ ಇಯರ್ಲಿ ಎಕ್ಸಾಮ್ಸ್ ಇದೆ, ಎಕ್ಸಾಮ್ ಕಂಪ್ಲೀಟ್ ಮಾಡ್ಕೊಳ್ಳೋದು. ಈಗ CS ಎಕ್ಸಿಕ್ಯೂಟಿವ್ ಅಲ್ಲಿ 2 ಮಾಡ್ಯೂಲ್ ಇದೆ. 2 ಮಾಡ್ಯೂಲ್ ಅಂತ ಹೇಳಿದ್ರೆ ಅವರಿಗೆ ಟೋಟಲ್ 8 ಸಬ್ಜೆಕ್ಟ್ಸ್ ಇದೆ. ಅದನ್ನು ಅವರಿಗೆ ಎರಡು ಪಾರ್ಟ್ ಮಾಡ್ಕೊಂಡು ಎಕ್ಸಾಮ್ ಬರೀಬೋದು. ಒಂದು 4 ಸಬ್ಜೆಕ್ಟ್, ಈಗ 4 ಸಬ್ಜೆಕ್ಟ್ ನೆಕ್ಸ್ಟ್ 6 ಮಂತ್ಸ್ ಆದಮೇಲೆ. ಸೊ ಆ ಥರ ತುಂಬ ಆಪ್ಷನ್ಸ್ ಇದೆ. ಅದು ಇನ್ಫಾರ್ಮೇಷನ್ ಕಮ್ಮಿ ಇದೆ. ಯಾರಿಗಾದರೂ ಡೌಟ್ ಇದ್ದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಮ ಅಕಾಡೆಮಿಕ್ ಕೋಆರ್ಡಿನೇಟರ್ ಇದ್ದಾರೆ, ಅವರ ಹತ್ರ ನಿಮಗೆ ಎಷ್ಟು ಡೌಟ್ ಬೇಕಿದ್ರು ಕೇಳಿ. ಅವರು ಅದಕ್ಕೆಂತಲೋಸ್ಕರ ನಮ್ಮ ಸ್ಟಾಫ್ ಇದ್ದಾರೆ. ಅಕಾಡೆಮಿಕ್ ಕೋಆರ್ಡಿನೇಟರ್ ಅಂತ ಹೇಳಿದ್ರೆ ಅವರು ಲಾಟ್ ಆಫ್ ಇನ್ಫಾರ್ಮೇಷನ್ ಇರೋ ಒಬ್ಬರು ಇದ್ದಾರೆ. ಸೊ ಅವ್ರ ಹತ್ರ ನಿಮಗೆ ಯಾವ ಡೌಟ್ ಬೇಕಿದ್ರು, ನಿಮ್ಮ ರಿಜಿಸ್ಟ್ರೇಷನ್ಗೆ ಡೌಟ್ ಬಂದರೂ ಯಾವ ಡೌಟ್ ಕಾಲ್ ಮಾಡ್ಕೊಳ್ಳಿ, ಅದು ಕ್ಲಿಯರ್ ಮಾಡ್ಕೊಳ್ಳಿ. ಅವರು ಕ್ಲಿಯರ್ ಮಾಡಿ ಕೊಡ್ತಾರೆ. ನಿಮಗೆ ಮೇಲ್ ಥರ ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಯಾವ ಥರನೂ ಬೇಕಿದ್ರೆ, ಯಾವ ಮೋಡಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ಓಕೆ, ಎಲ್ಲ ರೀತಿಯಲ್ಲೂ ನೀವು ಸಜ್ಜಾಗಿದ್ದೀರಿ ಕಲಿಸಿಕೊಡ್ಲಿಕ್ಕೆ. ಕಲಿಯುವಂಥವರೆಲ್ಲರೂ ರೆಡಿಯಾಗಿ ನಿಮ್ಮ ಇನ್ಸ್ಟಿಟ್ಯೂಟ್. ಅದು ನಾನು ಫೀಸಲ್ಲಿ ಸಹ ಕಮ್ಮಿ ಇದೆ, ಸೊ ಅದಕ್ಕೂ ಅವ್ರಿಗೆ ಏನು ಅಡ್ಡಿ ಇಲ್ಲ. ಬರೋರು ಬಂದರೆ ಕ್ಲಾಸ್ ಮಾಡಿ ನಾವು ಕೊಡ್ತೇವೆ. ಓಕೆ, ಸೊ ಇದರ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಹೇಳಿ ಸರ್. ಯಾಕಂತ ಹೇಳಿದ್ರೆ CS ಮಾಡೋದು ಹೌದು, ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನುವಂಥ ಕ್ವಶನ್ ಇದೆ. ಆಪರ್ಚುನಿಟೀಸ್ ಇದೆಯಾ ಅಂತ ನೀವೇ ಹೇಳಿದ್ರಿ, ಕಂಪನೀಸ್ ತುಂಬ ಇದೆ, ಆದರೆ ಗ್ರ್ಯಾಜುಯೇಟೆಡ್ ಆಗಿ ಹೋಗೋರು ಅಷ್ಟೇ ಬಂದಿದ್ದಾರೆ. ಸೊ ಅದರ ನಡುವಲ್ಲಿ CS ನವರಿಗೆ ಜಾಬ್ ಆಪರ್ಚುನಿಟೀಸ್ ಹೇಗೆ ಡಿಫ್ರೆಂಟ್ ಆಗಿದೆ? ಅದೇನು ಮಾಡಿ ನಾನೀಗ ಅದೇ ಗ್ರಾಜುಯೇಟ್ ಆಗೋರು ತುಂಬ ಇದ್ದಾರೆ, ಅದೇ ಇದಕ್ಕೆ ಆಪರ್ಚುನಿಟಿ ಜಾಸ್ತಿ ಅಂತ ನಾನು ಹೇಳೋದು. ಎಲ್ಲ ಪ್ರೊಫೆಷನಲ್ ಕೋರ್ಸ್ಗಳಿಗೂ ಆಪರ್ಚುನಿಟಿ ಅದೇ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಈಗ ನಾವು BCom ಕಲಿಯೋರು, ಇಂಜಿನಿಯರಿಂಗ್ ಮಾಡೋರು, MBA ಮಾಡೋರು ತುಂಬ ಇದ್ದಾರೆ. ಸೊ ತುಂಬ ಇರೋರಲ್ಲಿ ನಾವು ಹೇಗೆ ಡಿಫ್ರೆಂಟ್ ಆಗಿದ್ದೇವೆ, ಸೊ ಆ ಥರ ಸೆಲೆಕ್ಟ್ ಮಾಡ್ತಾರೆ. ಸೊ ನಮಗೀಗ BCom ಒಟ್ಟಿಗೆ ನಮ್ಮ ಹತ್ರ ಒಂದು CS ಎಕ್ಸಿಕ್ಯೂಟಿವ್ ಅಲ್ಲ CS ಕಂಪನಿ ಸೆಕ್ರೆಟರಿ ಪಾಸ್ ಆಗಿದ್ರೆ ನಮಗೆ ಒಂದು ಜಾಬಿಗೆ ನಮ್ಮನ್ನು ಫಸ್ಟ್ ಪ್ರಿಫರ್ ಮಾಡ್ತಾರೆ. ಸೊ ನಾರ್ಮಲಿ BCom ಇದು 100 ಜನ ಇದ್ರೆ, BCom ಇದು CS 10 ಜನ ಇಲ್ಲಾಂದ್ರೆ 5 ಜನ ಇರ್ತಾರೆ. ಸೊ ಆ 5 ಜನಕ್ಕೆ ಪ್ರಿಫರೆನ್ಸ್ ಜಾಸ್ತಿ ಸಿಗುತ್ತೆ. ನಾನು ಮತ್ತೆ ಹೇಳಿದ್ದೇನೆ, ಕಂಪನೀಸ್ ಇಷ್ಟು ಜಾಸ್ತಿ ಇದೆ. ಮತ್ತೆ ಅಬ್ರಾಡ್ ಅಲ್ಲಿ ಸಹ CS ಕಂಪನಿ ಸೆಕ್ರೆಟರಿ ಕಲ್ತವರಿಗೆ ತುಂಬಾ ರಿಕ್ವೈರ್ಮೆಂಟ್ ಇದೆ. ಆಸ್ಟ್ರೇಲಿಯಾ, ಕ್ಯಾನಡಾ, ಜರ್ಮನಿ ಎಲ್ಲಿ ಹೋದ್ರೂ ಸಹ CS ಕಲ್ತವರಿಗೆ, ಈಗ ನೋಡಿ ಗಲ್ಫ್ ಕಂಟ್ರೀಸಲ್ಲಿ ಹೋದರೂ ಸಹ CA ಕಲ್ತವರಿಗೆ, ಕಂಪನಿ ಸೆಕ್ರೆಟರಿ ಕಲ್ತವರು ಹೋದವರಿಗೆ ಜಾಬ್ ಆಪರ್ಚುನಿಟೀಸ್ ಇದೆ. ಅದರಲ್ಲಿ ಯಾವ ಡೌಟೂ ಇಲ್ಲ. ಮತ್ತು ಯಾವ ಡೌಟ್ ಇದ್ರೂ ಜಸ್ಟ್ ಒಂದು ಗೂಗಲ್ಗೆ ಹೋಗಿ ಗೂಗಲ್ ಮಾಡಿ ನೋಡಿ CS ಏನಿದೆ, CS ಇದು ಫಸ್ಟ್ ಸ್ಯಾಲ್ರಿ ಎಷ್ಟು ಸಿಗುತ್ತೆ. ಈಗ ನಾವು ಹೇಳಿ ಮತ್ತೆ ಅದು ಅವರಿಗೆ ಒಂದು ಕಷ್ಟ ಆಗೋದು ಬೇಡ. ನೀವೇ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ICS ಇದು ವೆಬ್ಸೈಟ್ ಇದೆ, ಕಂಪನಿ ಸೆಕ್ರೆಟರಿ ಇದು ವೆಬ್ಸೈಟ್ ಇದೆ, ಅವ್ರ ಅಲ್ಲಿ ಹೋಗಿ ನೋಡ್ಕೊಳ್ಬೋದು.
ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ. ಆ ವೆಬ್ಸೈಟಲ್ಲಿ ಹೋಗಿ ನೋಡಿದರೆ ಎಲ್ಲ ಇನ್ಫಾರ್ಮೇಷನ್ ಅಲ್ಲೇ ಸಿಗುತ್ತೆ ಅವರಿಗೆ. ನಾವು ಹೇಳಿದ ಎಲ್ಲ ವಿಷಯನೂ ಅಲ್ಲೂ ಇದೆ. ಸೊ ನಿಮಗೆ ಮತ್ತು ಗೂಗಲಲ್ಲಿ ನೋಡ್ಬೋದು ಅವ್ರ ಕಂಪನಿ ಸೆಕ್ರೆಟರಿ ಯಾರು, ಅವ್ರಿಗೆ ಯಾವ ಥರ ಜಾಬ್ ಆಪರ್ಚುನಿಟೀಸ್ ಇದೆ, ಅಬ್ರಾಡಲ್ಲಿ ಜಾಬ್ ಇದೆಯಾ, ಎಲ್ಲನೂ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಬೋದು. ನಾವು ಹೇಳೋದೇನೋ ತಪ್ಪಿದ್ರೆ ನಿಮಗೆ ಅಲ್ಲಿ ಹುಡ್ಕೊಳ್ಬೋದು. ಸೊ ಜಾಬ್ ಆಪರ್ಚುನಿಟೀಸ್ ಖಂಡಿತ ಜಾಸ್ತಿ ಇದೆ. ಓಕೆ ಸರ್. ಸೊ ಕೊನೆಯದಾಗಿ ನಿಮ್ಮ ಇನ್ಸ್ಟಿಟ್ಯೂಟ್ ಎಲ್ಲಿರುವಂಥದ್ದು, ನಿಮ್ಮ ಸ್ಟಾಫ್ಗಳು ಹೇಗೆ ವರ್ಕ್ ಮಾಡ್ತಾರೆ, ಮತ್ತು ನಿಮ್ಮ ಇನ್ಸ್ಟಿಟ್ಯೂಟ್ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಿ? ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. www.ctech.com ಅಂತೇಳಿ ನಮ್ಮ ವೆಬ್ಸೈಟಿಗೆ ಬನ್ನಿ, ವೆಬ್ಸೈಟ್ ವಿಸಿಟ್ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ. ನಮ್ಮ ಅಡ್ರೆಸ್ಸು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು, ನಮ್ಮ ಸ್ಟಾಫ್ ಯಾರೆಲ್ಲ ಇದ್ದಾರೆ ಎಲ್ಲ ಇನ್ಫಾರ್ಮೇಷನ್ ಅಲ್ಲಿ ವೆಬ್ಸೈಟಲ್ಲಿ ಇದೆ. ಅಲ್ಲಿ ಬಂದು ಉಟ್ಕೊಳ್ಬೋದು. ಮತ್ತು ಅಲ್ಲಿ ಏನು ಡೌಟ್ ಇದ್ರು ಅಲ್ಲಿ ಕಾಂಟ್ಯಾಕ್ಟಿಗೆ ಅಂತೇಳಿ 3 ಆಪ್ಷನ್ಸ್ ಬರುತ್ತೆ: ಮೇಲು, ವಾಟ್ಸಪ್ ಮತ್ತು ಡೈರೆಕ್ಟ್ ಫೋನ್ ಕಾಲ್ ಕಾಂಟ್ಯಾಕ್ಟ್ ಇದೆ. ಸೊ ನಿಮ್ಗೆ ಯಾವ್ದು ಅನುಕೂಲ ಅಂತೇಳಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಇನ್ಫಾರ್ಮೇಷನ್ ಬೇಕಂತೇಳಿ ನೀವು ಕೇಳಿ, ಅದನ್ನು ನಾವು ಅಲ್ಲಿ ಹೇಳಿಕೊಡ್ತೇವೆ. ಓಕೆ ಸರ್. ಇವತ್ತು ನೀವು ನಮ್ಮ ಜೊತೆ ಇದ್ರಿ, ಇಷ್ಟು ಹೊತ್ತು CS ಬಗ್ಗೆ, ನಿಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡಿದ್ರಿ. ಸಾಕಷ್ಟು ಜನರಿಗೆ ನಿಮ್ಮ ಇನ್ಸ್ಟಿಟ್ಯೂಟಿಂದ ಹೆಲ್ಪ್ ಆಗಲಿ, ಆದಷ್ಟು ಮಂದಿ ತಮ್ಮ ಗುರಿಯನ್ನು ರೀಚ್ ಆಗುವಲ್ಲಿ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಇರಲಿ ಅಂತ ಹಾರೈಸ್ತೇವೆ. ಲಾಸ್ಟ್ ಒಂದು ಮಾತು ಅಂತ ಹೇಳಿದ್ರೆ ಮೇಡಮ್, ಈಗ ಯಾರಿಗಾದರೂ ಹಣ ಇಲ್ಲ ಅಂತೇಳಿ ಕೋರ್ಸು CS ಮಾಡ್ಲಿಕ್ಕೆ ಆಗಲ್ಲ, ಪ್ರೊಫೆಷನಲ್ ಕೋರ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಯಾರಿಗಾದ್ರೂ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಇದರಲ್ಲಿ ಕಮ್ಮಿ ಮಾಡಿಕೊಂಡು, ಕೋರ್ಸ್ ಫೀಯಲ್ಲಿ ಕಮ್ಮಿ ಮಾಡಿಕೊಂಡು ಅವರಿಗೆ ಕೋರ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಅದನ್ನು ನಾವು ಗ್ಯಾರಂಟಿ ಹೇಳ್ತೇವೆ. ಸೊ ಅದರಲ್ಲಿ ಸಹ ಯಾರು ಇದು ಟೆನ್ಷನ್ ಮಾಡ್ಕೊಳ್ಬೇಡಿ. ನೀವು ಡೈರೆಕ್ಟ್ ಬನ್ನಿ, ಕೋರ್ಸ್ ಕಲ್ತ್ಕೊಳ್ಳಿ. ಒಂದು ಪ್ರೊಫೆಷನಲ್ ಕೋರ್ಸ್, ಒಂದು ಪ್ರೊಫೆಷನಲ್ ಆಗಿ ಒಂದು ಕಂಪನಿ ಸೆಕ್ರೆಟರಿ ಆಗಿ ನಿಮ್ಮನ್ನು ನೋಡಲಿಕ್ಕೆ ನಮಗೆ ತುಂಬ ಇಷ್ಟ. ಅದಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಕೆಲಸ ಹೀಗೆ ಮುಂದುವರಲಿ, ಸಾಕಷ್ಟು ಸ್ಟೂಡೆಂಟ್ಸ್ಗಳು ನಿಮ್ಮ ಇನ್ಸ್ಟಿಟ್ಯೂಟಿಗೆ ಬರಲಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮ. ಥ್ಯಾಂಕ್ ಯು. ನಿಮಗೂ ಧನ್ಯವಾದ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಎಂತಹ ಶಿಕ್ಷಣವನ್ನು ಕೂಡ ನಮ್ಮಲ್ಲಿ ಗುರಿ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡ್ಬೋದು. ಆ ಕಂಪ್ಲೀಟ್ ಮಾಡುವಂತಹ ಒಂದು ಉದ್ದೇಶಕ್ಕೆ ಸಾಥ್ ಕೊಡಲಿಕ್ಕೆ ಇಂತಹ ಇನ್ಸ್ಟಿಟ್ಯೂಟ್ಗಳು ಇರ್ತವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಕೊನೆ ಮಾಡ್ತಾ ಇದ್ದೇವೆ. ನಮಸ್ಕಾರ.